ಹಲೋ, ನಮಸ್ತೆ ಎಲ್ರಿಗೂ. ಹೇಗಿದ್ರೆಲ್ಲ? ನಿಮ್ಗೆಲ್ರಿಗೂ ಆಲ್ಮೋಸ್ಟು ಈ ನಮ್ಮ ತುಳುನಾಡಿನ ಕೊರಗಜ್ಜ ದೈವದ ಕಾಣಿಕದ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ, ನೀವು ಕೇಳಿರ್ತೀರ ಕೂಡ. ನಮ್ಮ ತುಳುನಾಡಿನಲ್ಲಿ ಹೇಗಂತಂದರೆ ಕೊರಗಜ್ಜ ಅಂತಂದರೆ ನಮ್ಮ ಪ್ರತಿ ಮನೆಯಲ್ಲಿ ಇರುವಂತಹ ಒಂದು ಅಜ್ಜನೇ ಆಗಿಬಿಟ್ಟಿದ್ದಾರೆ. ನಮ್ಗೆ ಎಂಥ ಕಷ್ಟ ಬರಲಿ ಅಥವಾ ಏನಾದರೂ ಕಳೆದು ಹೋಗಲಿ, ನಮಗೆ ಪಟ್ಟಂತ ನೆನಪಾಗೋದು ಕೊರಗಜ್ಜ. ಪರ್ಸ್ ಇರ್ಬೋದು, ಒಡವೆ ಇರ್ಬೋದು, ಅಥವಾ ಚಿನ್ನ, ಏನಾದರೂ ಒಂದು ವಸ್ತು ಕಳೆದೋಯ್ತು ಅಂತಂದರೆ ನಾವು ಫಸ್ಟಿಗೆ ನೆನಪು ಮಾಡ್ಕೊಳ್ಳೋದು ಕೊರಗಜ್ಜನನ್ನು. ಕೊರಗಜ್ಜನನ್ನು ಕೈ ಮುಗಿದುಕೊಂಡು, ಕೊರಗಜ್ಜ ನಿಮಗೆ ಬೀಡ ಇರ್ತೀವಿ, ಚಕ್ಲಿ ಇರ್ತೀವಿ, ನಮ್ಗೆ ಕಳೆದೋದ ವಸ್ತುವನ್ನು ಮರಳಿ ಕೊಡಿಸು ಅಂತಂದರೆ ನಮಗದು ಯಾವ ರೀತಿಯಲ್ಲಾದರೂ ನಮ್ಮ ಕೈ ಸೇರುವಂತೆ ಮಾಡ್ತಾರೆ ಆ ಕೊರಗಜ್ಜ. ಅಷ್ಟೊಂದು ನಂಬ್ತೀವಿ. ಇತ್ತೀಚೆಗೆ ಕೊರಗಜ್ಜನನ್ನು ನಂಬುವಂಥ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಬರೀ ಮಂಗಳೂರಿಂದ ಮಾತ್ರ ಅಲ್ಲ, ಬೇರೆ ಕಡೆಯಿಂದ ಕೂಡ ಮಂಗಳೂರಿಗೆ, ಅಲ್ಲಿ ಕುತ್ತಾರಿಗೆ, ಆದಿಸ್ಥಳಕ್ಕೆ ಇರ್ಬೋದು, ಅಥವಾ ಕೊರಗಜ್ಜ ಅಂದರೆ ಕೊರಗಜ್ಜ ನೆಲೆ ಊರಿರುವಂತಹ ಬೇರೆ ಜಾಗಗಳಿಗೆ ಕೂಡ ಹೋಗಿ ಜನ ಕೈ ಮುಗಿದುಕೊಂಡು ಬರ್ತಾರೆ. ಅಷ್ಟೊಂದು ನಂಬ್ತಾರೆ. ನಂಬಿದವ್ರನ್ನ ಕೊರಗಜ್ಜ ಯಾವತ್ತೂ ಕೈ ಬಿಡಲ್ಲ. ನಾನಂತೂ ನನ್ನ ಲೈಫ್ ಚೇಂಜ್ ಆಗಬೇಕು ಅಂತಂದರೆ ಕೊರಗಜ್ಜ ಮತ್ತು ನಮ್ಮ ಮನೆಯಲ್ಲಿ ಕಲ್ಲುಟ್ಟಿ ಅಪ್ಪೆ ಅಂತ ಒಂದು ನಂಬ್ತೀವಿ ನಾವು, ಅದು ಕೂಡ ಒಂದು ಹೆಣ್ಣು ದೈವ ಅವರೇ ಅಂತ ನಾನು ಎಲ್ಲ ಕಡೆಯೂ ಹೇಳ್ಕೊತೀನಿ. ನಾನು ತುಂಬ ಅಂತಂದರೆ ತುಂಬ ನಂಬಿದವರನ್ನು ನಮ್ಮ ತುಳುನಾಡಿನ ದೈವಗಳು ಯಾವತ್ತೂ ಕೈ ಬಿಡಲ್ಲ. ಮತ್ತು ಇನ್ನೊಂದು ಏನು ಅಂತಂದರೆ, ನಾವು ಅಷ್ಟು ಭಕ್ತಿಯಿಂದ ನಂಬ್ತೀವಿ. ಮತ್ತು ಏನಾದರೂ ನಾವು ಮರೆತು ಏನಾದರೂ ಅಹಂಕಾರದಿಂದ ಮೆರೆತ್ವಿ ಅಂತಂದರೆ ಅವರು ಟೈಮ್ಗೆ ನಮ್ಮನ್ನು ಎಚ್ಚರಿಸ್ತಾರೆ ಕೂಡ. ನೀವು ನಮ್ಮನ್ನು ಮರ್ತಿದ್ದೀರಾ ನೋಡಿ ಅಂತ ಅಂದ್ಬಿಟ್ಟು, ಯಾವ ಥರ ಆದರೂ ನಮಗೆ ಕಷ್ಟ ಕೊಟ್ಟು ಏನಾದರೂ ರಗಳೆಯನ್ನು ಕ್ರಿಯೇಟ್ ಮಾಡಿ ನಾವು ಮರ್ತಿದ್ದಕ್ಕೆ ನಮಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಅಂದರೆ ಅಷ್ಟೊಂದು ಭಯ ಭಕ್ತಿಯಿಂದ ನಾವು ಅಲ್ಲಿನ ಜನರು ನಾವು ಈ ದೈವಗಳನ್ನು ನಂಬ್ತೀವಿ. ಕೊರಗಜ್ಜನ ಬಗ್ಗೆ ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಕಳೆದ ವರ್ಷ ಒಂದು ವಿಡಿಯೋ ಮಾಡಿ ಹಾಕಿದೆ. ನನ್ನ ಜೀವನದಲ್ಲಿ ನನಗಾದ ರಿಯಲ್ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡಿದ್ದೆ. ಆ ವಿಡಿಯೋನ ತುಂಬ ಜನ ನೋಡಿದರು. ತುಂಬ ಜನ ನೋಡಿ ನಾವು ಕೂಡ ಕೊರಗಜ್ಜನಿಗೆ ಕೈ ಮುಗಿಬೇಕು, ಅಂದರೆ ಪ್ರೇ ಮಾಡ್ಕೋಬೇಕು, ನಾವು ಕೂಡ ಅಲ್ಲಿ ಹೋಗಬೇಕು. ನಾವು ಹೇಗೆ ಹೋಗೋದು, ಕೊರಗಜ್ಜನ ಆದಿ ಸ್ಥಳ ಯಾವುದು, ಅಲ್ಲಿ ಹರಕೆಗಳನ್ನು ಕೊಡೋದು ಹೇಗೆ, ಯಾವ ಥರ ಬೇಡ್ಕೊಳ್ಳೋದು ಅಂತೆಲ್ಲ ಕೇಳಿದರು. ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನು ನಾನು ಶೇರ್ ಮಾಡಿದೆ. ಬಟ್ ಇವತ್ತು ನಾನು ಅಂದರೆ ಈ ಕೊರಗಜ್ಜನ ಆದಿಕ್ಷೇತ್ರದ ಆಡಳಿತ ಮಂಡಳಿಯವರಿಗೆ ಕೊಟ್ಟಿರುವಂಥ ಒಂದಷ್ಟು ಕರೆಕ್ಟಾಗಿರುವಂಥ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಈ ಕೊರಗಜ್ಜನ 7 ಆದಿಕ್ಷೇತ್ರಗಳ ಬಗ್ಗೆ, ಮತ್ತು ಕೊರಗಜ್ಜನಿಗೆ ಯಾವ ಥರ ನಾವು ಪ್ರೇ ಮಾಡ್ಬೋದು, ಯಾವ ಥರ ಬೇಡಿಕೊಳ್ಬೋದು, ಯಾವ ಥರ ಹರಕೆಗಳನ್ನು ಸಲ್ಲಿಸ್ಬೋದು, ಇದೆಲ್ಲದನ್ನು ತಿಳಿಸುವಂತಹ ಒಂದು ವೆಬ್ಸೈಟ್ ಲಾಂಚ್ ಆಗಿದೆ. ಇದನ್ನು ಕೂಡ ಲಾಂಚ್ ಮಾಡಿದವರು ಕೊರಗಜ್ಜನ ಆದಿಕ್ಷೇತ್ರದ ಆಡಳಿತ ಮಂಡಳಿಯಿಂದ. ಸೊ ನೀವು ಈ ವೆಬ್ಸೈಟ್ಗೆ ಹೋದರೆ ನಿಮಗೆಲ್ಲ ಮಾಹಿತಿಗಳು ಸಿಕ್ಬಿಡುತ್ತೆ. ನೀವು ಬೇರೆ ಅಲ್ಲಿ ಇಲ್ಲಿ ರೆಫರ್ ಮಾಡುವಂಥ ಅವಶ್ಯಕತೆ ಇಲ್ಲ. ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಕೂಡ ಅದು ಬೇರೆಲ್ಲ ಕಡೆ ಇರೋದು ತೋರಿಸುತ್ತೆ. ಆದರೆ ಕರೆಕ್ಟಾಗಿ ಕೊರಗಜ್ಜನಿಗೆ ಇರುವಂಥ ಆ 7 ಆದಿಕ್ಷೇತ್ರದ ಬಗ್ಗೆ ನಿಮಗೆ ನಾನು ಇವತ್ತು ಹೇಳುವಂಥ ಈ ವೆಬ್ಸೈಟಲ್ಲಿ ನಿಮಗೆ ಕರೆಕ್ಟಾಗಿ ಮಾಹಿತಿ ಸಿಗುತ್ತೆ. ಮಂಗಳೂರಿನ ತೊಕ್ಕೊಟ್ಟು ಸಮೀಪದಲ್ಲಿರುವ ಕುತ್ತಾರು ಪದವಿನಲ್ಲಿ ಅಥವಾ ಕುತ್ತಾರಿನಲ್ಲಿ 7 ಆದಿಕ್ಷೇತ್ರಗಳಿದೆ. ಇದು ಕೊರಗಜ್ಜನ ಆದಿ ಸ್ಥಳಗಳು. ಈ ಎಲ್ಲ 7 ಕ್ಷೇತ್ರಗಳ ಬಗ್ಗೆಯೂ ತುಂಬ ನಿಮಗೆ ಡೀಟೇಲ್ಸ್ ಆ ವೆಬ್ಸೈಟಲ್ಲಿದೆ. ಅದರಲ್ಲಿ ಮೊದಲನೇದಾಗಿ ದೆಕ್ಕಾಡು ಆದಿಸ್ಥಳ, ಸೋಮೇಶ್ವರ ಆದಿಸ್ಥಳ, ಬೊಲ್ಯ ಆದಿಸ್ಥಳ, ಮಿತ್ತ ಆಗೆಲ ಆದಿಸ್ಥಳ, ಉಜಿಲ ಆದಿಸ್ಥಳ, ಹಾಗೆಯೇ ತಲ ಆದಿಸ್ಥಳ, ದೇರಳಕಟ್ಟೆ ಆದಿಸ್ಥಳ. ಇದು 7 ಜಾಗಗಳು ಕೊರಗಜ್ಜನ ಆದಿಸ್ಥಳ. ನೀವೇನಾದರೂ ಕೊರಗಜ್ಜನಲ್ಲಿ ಬೇಡಿಕೆ ಇಟ್ಕೊಂಡು ನಾವು ಈ ಥರ ಹರಕೆನ ಸಲ್ಲಿಸ್ತೇವೆ ಅಂತಂದರೆ ಈ ಆದಿಸ್ಥಳದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ನೀವು ಹರಕೆನ ಹಾಕಿ ಬರ್ಬೋದು. ಮೊದಲಿಗೆ ನಾವು ಕೊರಗಜ್ಜನ, ನಮ್ಗೆ ಏನಾದರೂ ಕಷ್ಟ ಬಂದರೆ ನಾವು ಎಲ್ಲಿದ್ದರೂ ಸರಿ ಮನಸ್ಸಲ್ಲಿ ಬೇಡ್ಕೊಳ್ಬೇಕು, ನನಗೆ ಈ ಥರ ಕಷ್ಟ ಬಂದಿದೆ ಅಜ್ಜ, ನನ್ನ ಈ ಕಷ್ಟನ ಪರಿಹರಿಸೋ, ನಿಮಗೆ ಇಂಥ ಹರಕೆನ ಕೊಡ್ತೀವಿ ಅಂತ. ಯೂಶ್ವಲ್ ಆಗಿ ಅಲ್ಲಿ ಹರಕೆ ಇರೋದು ಅಂತಂದರೆ ಕೊರಗಜ್ಜನಿಗೆ ಬೀಡ ಇಡ್ತೀವಿ ಅಂತೀವಿ, ಕೊರಗಜ್ಜನಿಗೆ ಬೀಡ ಚಪ್ಪಲಿ ಅದು ಒಟ್ಟಿಗೆ ಇಡುವಂಥದ್ದು, ಅದಾದ ನಂತರ ಮಧ್ಯೆ ಇಡ್ತೇವೆ ಅಂತ ಕೆಲವರು ಹರಕೆ ಹೊತ್ಕೊತಾರೆ. ಹಾಗೆಯೇ ಅಗೆಲು ಸೇವೆ ಇದೆ. ಬಟ್ ಕೊರಗಜ್ಜನಿಗೆ ದೊಡ್ಡ ಹರಕೆ ಅಂತಂದರೆ ಅದು ನರ್ತನ ಸೇವೆ. ನಿಮ್ಗೆ ಇದೆಲ್ಲದರದ ಕಂಪ್ಲೀಟ್ ಡೀಟೇಲ್ಸ್ ಆ ವೆಬ್ಸೈಟಲ್ಲೂ ಇದೆ. ಹಾಗೆಯೇ ಆ ವೆಬ್ಸೈಟಲ್ಲಿ ಒಂದು 5-6 ನಂಬರ್ಸ್ ಇದೆ, ಮೊಬೈಲ್ ನಂಬರ್ಸ್ ಇದೆ. ನೀವು ಆ ಮೊಬೈಲ್ ನಂಬರ್ಸಲ್ಲಿ ಯಾರಿಗೆ ಬೇಕಾದರೂ ಕರೆ ಮಾಡಿ ನೀವು ಅವರಿಗೆ ಡೀಟೇಲ್ಸ್ ಕೇಳಿದರೆ ನಿಮಗೆ ಕಂಪ್ಲೀಟಾಗಿ ಹರಕೆ ಬಗ್ಗೆ, ಕೊರಗಜ್ಜನಿಗೆ ಬೇಡ್ಕೊಳ್ಳೋ ಬಗ್ಗೆ, ನಿಮಗೆ ಆ ಸ್ಥಳ ಪುರಾಣದ ಬಗ್ಗೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾರೆ. ನೀವು ಅವ್ರ ಹತ್ರ ಇವ್ರ ಹತ್ರ ಅರೆ ಬರೆ ವಿಷಯ ಗೊತ್ತಿರೋರ ಹತ್ರ ಕೇಳ್ಕೊಂಡು ಹೋಗೋದಕ್ಕಿಂತ ಆ ವೆಬ್ಸೈಟಿಗೆ ಹೋಗಿ ಅಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ನೀವು ಟ್ರೈ ಮಾಡಿ ಅವ್ರ ಹತ್ರನೇ ಮಾತಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನು, ನಿಮ್ಮ ಡೌಟ್ಗಳನ್ನು ನೀವು ಕ್ಲಿಯರ್ ಮಾಡ್ಕೋಬೋದು. ನಿಮಗೆ ಪಕ್ಕಾ ಅಂತಂದರೆ ಪಕ್ಕಾ ಮಾಹಿತಿ ಸಿಗುತ್ತೆ.
ಇದು ನಾನು ಜೆನ್ಯೂನ್ ಸೋರ್ಸಿಂದ ಅಲ್ಲಿಯ ಆಡಳಿತ ಮಂಡಳಿಯವರ ಹತ್ರನೇ ನಾನು ಮಾತಾಡಿಬಿಟ್ಟು ಮಾಡ್ತಾ ಇರುವಂತಹ ವಿಡಿಯೋ. ಯಾಕಂತಂದರೆ ಎಲ್ರಿಗೂ ಉಪಯೋಗ ಬರಬೇಕು. ಯಾಕಂದ್ರೆ ನನಗೆ ದಿನ ಇವತ್ತಿಗೆ ಕೂಡ ಅಷ್ಟೇ, ನನ್ನ ಆ ಓಲ್ಡ್ ವೀಡಿಯೋಗಳಿಗೆ ಇವತ್ತಿಗೆ ಕೂಡ ಅಷ್ಟೇ ನನಗೆ 1 ಅಥವಾ 2 ಕಮೆಂಟ್ಗಳು ಬರ್ತಾನೆ ಇರುತ್ತೆ. ಮೇಡಮ್ ಅಲ್ಲಿ ಆ ಜಾಗ ಯಾವುದು, ಹೇಗೆ ಹೋಗೋದು, ಯಾವ ಥರ ಬೇಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಅದಕ್ಕೆಲ್ಲದನ್ನು ಸೇರಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ, ಎಲ್ರಿಗೂ ಉಪಯೋಗ ಆಗಲಿ ಅಂತ ಅಂದ್ಬಿಟ್ಟು. ಕರೆಕ್ಟಾಗಿ ಗೊತ್ತಿಲ್ಲದೆ ಹೆಂಗೆಂಗೋ ಬೇಡ್ಕೊಳ್ಳೋದು, ಹೆಂಗೆಂಗೋ ನಂಬೋದು ಅಂತಂದರೆ ದೈವಗಳಿಗೆ ಒಂದು ಸ್ವಲ್ಪ ಕಷ್ಟ ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ದೈವಗಳಿಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಕಿದ್ರು ಕೂಡ ಅಷ್ಟೇ, ನಾವು ನಂಬುತ್ತಿದ್ರು ಕೂಡ ಅಷ್ಟೇ, ಅದಕ್ಕೆ ಅವರದೇ ಆದ ಆಚರಣೆಗಳಿರುತ್ತೆ, ಅವರದೇ ಆದ ಕ್ರಮಬದ್ಧ ಅಥವಾ ಶಿಷ್ಟಾಚಾರಗಳಿರುತ್ತೆ. ಅದೆಲ್ಲದನ್ನು ನಾವು ಫಾಲೋ ಮಾಡ್ಕೋಬೇಕಾಗುತ್ತೆ. ಮನಸ್ಸಿಗೆ ಬಂದಾಗೆ ಮಾಡೋದಲ್ಲ. ದೇವರಾದರೂ ಕ್ಷಮಿಸ್ತಾರೆ, ಬಟ್ ನಾವು ಮನಸ್ಸಿಗೆ ಬಂದಾಗೆ, ನಮ್ಗೆ ಇಷ್ಟ ಬಂದಾಗೆ ತೋಚಿದಂಗೆ ಮಾಡಿದರೆ ದೈವಗಳಂತೂ ಗೊತ್ತಿದ್ದು ಮಾಡೋ ತಪ್ಪನ್ನು ಕ್ಷಮಿಸೋದೇ ಇಲ್ಲ. ಆದ್ದರಿಂದ ನೀವು ಅಲ್ಲೇ ಅವ್ರ ಹತ್ರನೇ ವಿಷಯ ತಿಳ್ಕೊಂಡು ನೀವು ಮುಂದುವರಿಯೋದು ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ನಿಮಗೆಲ್ಲರಿಗೂ ಇದರಿಂದ ಉಪಯೋಗ ಆಗಲಿ ಅಂತ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಇದರ ವೆಬ್ಸೈಟ್ ಕಂಪ್ಲೀಟ್ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ತಾ ಇದ್ದೇನೆ, ಈ ವಿಡಿಯೋದಲ್ಲೂ ಹಾಕಿದ್ದೇನೆ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೇನೆ. ನೀವು ಆ ವೆಬ್ಸೈಟ್ಗೆ ಹೋಗಿ ಅಲ್ಲಿರೋ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಬೇಕಿದ್ರೆ ಆ ನಂಬರ್ಗಳನ್ನು ನನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೇನೆ. ಯಾವುದೇ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಹರಕೆ ಬಗ್ಗೆ, ನಿಮಗಿರೋ ಡೌಟ್ಗಳ ಬಗ್ಗೆ ನೀವು ಕಂಪ್ಲೀಟಾಗಿ ಮಾಹಿತಿಯನ್ನು ಪಡ್ಕೋಬೋದು. ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದಯವಿಟ್ಟು ಈ ವಿಡಿಯೋನ ನೀವು ಮಾತ್ರ ನೋಡೋದಲ್ಲ, ಎಲ್ರಿಗೂ ಶೇರ್ ಮಾಡಿ. ತುಂಬ ಜನರಿಗೆ ಅರೆ ಬರೀ ವಿಷಯ ಗೊತ್ತಿರುತ್ತೆ, ತುಂಬ ಜನರಿಗೆ ಏನೇನೋ ಹೇಳಿ ದಾರಿ ತಪ್ಪಿಸುವಂಥ ಜನಗಳಿರ್ತಾರೆ. ಆದ್ದರಿಂದ ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಉಪಯೋಗಕ್ಕೆ ಬರಲಿ. ಹಾಗೆಯೇ ಕೊರಗಜ್ಜನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಎಲ್ರಿಗೂ.